ಕೆಲವೊಮ್ಮೆ ನೀತಿ ಸೂತ್ರಗಳು ಬದುಕಿನ ಅನಿವಾರ್ಯ ಆಗ್ತದೆ. ಅನೇಕ ಬಾರಿ ಹೇಗೋ ಬದುಕ್ತೇನೆ ಎನ್ನುವುದಕ್ಕಿಂತಲೂ ಹೀಗೇ ಬದುಕ್ತೇನೆ ಎನ್ನುವ ಒಂದು ಚೌಕಟ್ಟನ್ನು ಒದಗಿಸಿಕೊಡುವುದಕ್ಕೆ ಬೇಕಾಗಿರುವುದೇ ನಾಗರಿಕ ಶಿಷ್ಟಾಚಾರ. ನಾಗರಿಕ ಶಿಷ್ಟಾಚಾರ ವಿದ್ಯಾರ್ಥಿ ಜೀವನದಲ್ಲಿ ನಾಗರಿಕ ಶಿಷ್ಟಾಚಾರ, ಅದಕ್ಕೆ ಈಗ ಸಿಕ್ಕಿರುವಂತಹ ಮಾನ್ಯತೆ, ಆ ಹೆಸರಿನ ವ್ಯಾಪ್ತಿಯ ಬಗ್ಗೆ ಮತ್ತೆ ಮಾತನಾಡಿಕೊಳ್ಳೋಣ. ನಾಗರಿಕ ಶಿಷ್ಟಾಚಾರ ಆ ಪದವನ್ನು ನೀವು ಅಪ್ಪಲ್ಲ, ಶಿಷ್ಟಾಚಾರ ಇರುವುದರಿಂದಲೇ ನಾಗರಿಕ ಎನಿಸಿಕೊಳ್ಳುವುದು. ಮತ್ತು ನಾಗರಿಕನಾಗಬೇಕಿದ್ರೆ ಈ ಶಿಷ್ಟಾಚಾರಗಳು ಅಗತ್ಯವೇ. ಇದು ಯಾವ ಎಲ್ಲ ಕಲಿಕೆ ಮುಗ್ದ ನಂತರವೇ ಅಥವಾ ಮದುವೆ ಆದ ನಂತರವೇ, ಗೃಹಸ್ಥನೆಂದೆನಿಸಿಕೊಳ್ಳುವ ಸಮಯದಲ್ಲೋ ಅಥವಾ ರಿಟೈರ್ಡ್ ಆದ ನಂತರವೋ ಅಲ್ಲ. ನಾಗರಿಕ ಶಿಷ್ಟಾಚಾರದ ನಿರ್ಬಂಧ ನಮ್ಮ ಮೇಲೆ ಯಾವಾಗ ಅನ್ವಯ ಆಗ್ತದೆ ಅಂತ ಹೇಳಿದ್ರೆ, ಯಾವಾಗ ಈ ಭೂಮಿಯ ಬೆಳಕನ್ನು ನಾವು ಕಾಣ್ತೇವೋ ಆಗ. ನಾಗರಿಕ ಶಿಷ್ಟಾಚಾರದಿಂದ ಮುಕ್ತಗೊಂಡು ಸ್ವತಂತ್ರವಾಗಿ ಇನ್ನೂ ಸ್ವಲ್ಪ ಮುಂದುವರಿಸಿ ಸ್ವೇಚ್ಛೆಯಾಗಿ ಬದುಕಬೇಕಿದ್ರೆ ನಾನು ಒಂಟಿಯಾಗಿ ಇರಬೇಕು. ಸಮಾಜದ ಜೊತೆ ಅಲ್ಲ, 10 ಮಂದಿ ಸೇರುವಲ್ಲಿಗೆ ಹೋಗಬಾರದು. ನಾನಾಯ್ತು ನನ್ನ ಪಾಡಾಯ್ತು ಅಂತ ಮನೆಯೊಳಗೆ ಕೊನೆಗೆ ಪಕ್ಕದ ಮನೆಯವರು ಕರೆದು ಅವರು ತೀರಿಕೊಂಡಿದ್ದಾರೆ ಅಂತ ಹೇಳುವ ತನಕ ಅನಾಥನಾಗಿ ಯಾವ ಒಬ್ಬ ಸಂಪರ್ಕಕ್ಕೂ ಇಲ್ಲದೆ ನಾನು ಬದುಕುವುದಾದರೆ ನಾಗರಿಕ ಶಿಷ್ಟಾಚಾರದ ಅಗತ್ಯ ಇಲ್ಲ. ಬಹುಶಃ ಇಲ್ಲಿ ಇರುವ ಯಾರೊಬ್ಬರೂ ಅಂತಹ ಮನೆಯಿಂದ ಬಂದವರಲ್ಲ ಅಂತ ನಾನು ಅಂದುಕೊಳ್ತೇನೆ. ಇಲ್ಲ, 10 ಮಂದಿಯ ಜೊತೆ ನಾವು ಬದುಕ್ತಾ ಇದ್ದೇವೆ, ನಮ್ಮ ಮನೆಯಲ್ಲಿ ಕುಟುಂಬ ಇದೆ, ಹೇಳುವವರು ಕೇಳುವವರು ಇದ್ದಾರೆ, ನಮ್ಮನ್ನು ನೋಡುವವರಿದ್ದಾರೆ, ಸಮಾಜ ನಮ್ಮನ್ನು ಅವಲೋಕನ ಮಾಡ್ತಾ ಇದೆ, ನಮ್ಮ ಬಗ್ಗೆ ಒಂದಷ್ಟು ಕನಸುಗಳನ್ನಿಟ್ಟಿದೆ ಎನ್ನುವಂತ ಮಹತ್ವಾಕಾಂಕ್ಷೆಯಷ್ಟು ನಿರ್ಬಂಧಗಳ ಜೊತೆ ಬದುಕಬೇಕಾಗ್ತದೆ. ಆರಂಭದಲ್ಲಿ ನಿರ್ಬಂಧ ಶಿಷ್ಟಾಚಾರಗಳು ಸಮಾಜಕ್ಕೋಸ್ಕರ, ಇತರರಿಗೋಸ್ಕರ, ನನ್ನ ಜೊತೆಯಲ್ಲಿ ಇರುವವರಿಗೋಸ್ಕರ ಪಾಲಿಸಬೇಕಾಗ್ತದೆ. ನಂತರ ನನ್ನ ಪಾಲನೆ ಅದು ಅನುಕ್ರಮವಾಗಿ ನಡೆದ್ರೆ ಈ ಶಿಷ್ಟಾಚಾರವನ್ನು ಸಮಾಜ ನಮ್ಮಿಂದ ಬಯಸ್ತದೆ. ಇನ್ನು ವಿಷಯ, ಯಾವಾಗ ಶಿಷ್ಟಾಚಾರವನ್ನು ಹೆಚ್ಚು ಹೆಚ್ಚಾಗಿ ಪಾಲಿಸ್ತಾ ಬರ್ತೇವೋ ಅವತ್ತಿನಿಂದ ನಮ್ಮ ಬದುಕು ಹೆಚ್ಚು ಹೆಚ್ಚು ನಿಯಮಿತಗೊಳ್ತದೆ. ಈ ನಿಯಮಿತಗೊಳ್ಳುವ ಪ್ರಕ್ರಿಯೆ ಮುಂದುವರಿದ ಮುಂದಿನ ಮಾರ್ಗ ಯಾವುದು ಅಂತ ಕೇಳಿದ್ರೆ ಸಾಮಾಜಿಕ ಗೌರವ. ಸಾಮಾಜಿಕ ಶಿಷ್ಟಾಚಾರವನ್ನು ಪಾಲಿಸಿದ್ರೆ ಮಾತ್ರ ಸಾಮಾಜಿಕ ಗೌರವ. ಒಬ್ಬ ಸಮಾರಂಭಕ್ಕೆ ಬಂದು ಅಲ್ಲಿ ಹೇಗೆ ಇರಬೇಕು ಎನ್ನುವ ಕನಿಷ್ಠ ಪ್ರಾಥಮಿಕ ಜ್ಞಾನವು ಇಲ್ಲದೆ ಹೋದ್ರೆ ಸಮಾಜ ಅಥವಾ ಅಲ್ಲಿ ಸೇರಿದ ಜನ ಹೇಗೆ ತಾನೇ ಗೌರವ ಕೊಡ್ಲಿಕ್ಕೆ ಸಾಧ್ಯ? ಹಾಗಾಗಿ ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಮನೆಯವರು, ಹಿರಿಯರು, ಇಲ್ಲಿ ಶಾಲೆಯಲ್ಲಿ ಶಿಕ್ಷಕರು, ಶಾಲೆಯ ಆಡಳಿತ ಮಂಡಳಿ ಯಾವುದನ್ನು ಹೀಗೆ ಇರಬೇಕು ಅಂತ ನಿರ್ದೇಶನ ನೀಡುತ್ತದೋ ಅದೇ ನಾಗರಿಕ ಶಿಷ್ಟಾಚಾರ. ಸುಮ್ಮನೆ ವಿಭಜನೆಯಾಗಿ ಮಾತನಾಡಿಕೊಂಡು ಬರೋಣ. ಆರಂಭದಲ್ಲಿ ಮನೆಯಲ್ಲಿ ನಾಗರಿಕ ಶಿಷ್ಟಾಚಾರ, ನಾನು ನನ್ನ ಮಿತಿಯನ್ನು ಹೇಳಿಬಿಡ್ತೇನೆ. ನಾಗರಿಕ ಶಿಷ್ಟಾಚಾರವನ್ನು 1 ಗಂಟೆಯಲ್ಲಿ ನಾನು ಕಟ್ಟಿಡುವ ಪ್ರಯತ್ನ ಮಾತ್ರ ಮಾಡ್ತೇನೆ. ನಮ್ಮ ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಸಂಘ ಶತಾಬ್ದಿಯ ವಿಜಯದಶಮಿಯಿಂದ ಮೊದಲುಗೊಂಡು ಇನ್ನೊಂದು ವಿಜಯದಶಮಿಯವರೆಗೂ ಪ್ರತಿ ದಿವಸ ಅಸೆಂಬ್ಲಿಯಲ್ಲಿ ನಾವು ಒಂದು ನಾಗರಿಕ ಶಿಷ್ಟಾಚಾರವನ್ನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇವೆ. ಇವನ್ನೆಲ್ಲ ಸುಮ್ಮನೆ ಒಕ್ಕಟ್ಟು ಮಾಡಿದ್ರೂ ಕೂಡ ಅದರ ದೊಡ್ಡ ರಾಶಿ ಆಗ್ತದೆ. ನಾಗರಿಕ ಶಿಷ್ಟಾಚಾರದ ಬಗ್ಗೆ ಬೆಳಗಿಂದ ಮಧ್ಯಾಹ್ನ ತನಕ ಮಾತಾಡುವುದು, ಅಷ್ಟು ಸಂಗತಿಗಳಿವೆ. ಏಕೆ? ಇದು ವ್ಯಕ್ತಿ ಸಹಜ. ಮನೆಯಲ್ಲಿ ಹೇಗೆ ನಾಗರಿಕ ಶಿಷ್ಟಾಚಾರ ಎನ್ನುವುದಕ್ಕೆ ಒಂದು 3 ಸೂತ್ರವನ್ನು ನಿಮಗೆ ಹೇಳಿಕೊಡ್ಬೇಕು. ನೀವೆಲ್ಲ ಬಹುಶಃ ಇಲ್ಲಿ ಹಾಸ್ಟೆಲ್ ಅಲ್ಲಿರುವ ಮಕ್ಕಳು. ಮನೆಗೆ ಹೋದಾಗ ಹಾಸ್ಟೆಲ್ ಅಲ್ಲಿ ನಿಮ್ಮನ್ನು ಒಂದಷ್ಟು ಕಾಲ ಬಿಟ್ಟು ಏನಾದ್ರೂ ಪರಿವರ್ತನೆ ಆಗಿದೆಯೋ, ಇವನ ಬದುಕಿನಲ್ಲಿ ಏನಾದ್ರೂ ನಿಯಮಗಳು ಪಾಲನೆ ಆಗ್ತಾ ಇದೆಯೋ, ಹಿಂದಿಗಿಂತ ಹೇಗೆ ಈತ ಬದಲಾವಣೆ ಆಗಿದ್ದಾನೆ, ಈಕೆ ಬದಲಾವಣೆ ಆಗಿದ್ದಾಳೆ ಎಂಬ ನಿರೀಕ್ಷೆ ಸಹಜವಾಗಿ ಮನೆಯವರಿಗಿರುತ್ತದೆ. ಹೀಗಿರುವಾಗ ಮನೆಯವರಿಗೆ ಒಪ್ಪುವ ಹಾಗೆ ಮತ್ತು ನಮ್ಮ ಬದುಕಿಗೂ ಒಂದು ಸೊಗಸಿರುವ ಹಾಗೆ ಹೇಗೆ ನಾಗರಿಕ ಶಿಷ್ಟಾಚಾರ ಮಾಡಬಹುದು? ಮಕ್ಕಳೇ, ಎಲ್ಲರಿಗೂ ಒಂದು ನಿಯಮಿತವಾದ ಮೊತ್ತವನ್ನು ಶಾಲಾ ಶುಲ್ಕವಾಗಿ ಅಂದ್ರೆ ಫೀಸ್ ಆಗಿ ಇಲ್ಲಿ ಕಟ್ಟಿ ನಿಮ್ಮನ್ನು ಸೇರಿಸಿದ್ದಾರೆ, ಹೌದಾ? ಬಹುತೇಕರು ಅಂದುಕೊಂಡದ್ದು, ನನ್ನ ತಂದೆ ಹತ್ರ ನನ್ನ ತಾಯಿ ಹತ್ರ ಬೇಕಾದಷ್ಟು ಹಣ ಇದೆ, ಅವ್ರು ಬಹುಶಃ ನಮ್ಮ ಊರಲ್ಲೆಲ್ಲೂ ಸಾಧ್ಯ ಆಗೋದಕ್ಕೆ ಸ್ವಲ್ಪ ಕಾಸ್ಟ್ಲಿ ಅಥವಾ ಬುದ್ಧಿವಂತರ ಜಿಲ್ಲೆ ಎಂದೆನಿಸಿಕೊಂಡ ಒಂದೊಂದು ಬೆಲೆ ಇರುವ ದುಬಾರಿ ಆಗಿರುವಂತಹ ಮಂಗಳೂರು ಸಿಟಿಯಲ್ಲಿ ನಮ್ಮನ್ನು ಓದಿಸ್ತಾ ಇದ್ದಾರೆ ಅಂತ ಅಂದುಕೊಂಡಿದ್ದಾರೆ. ಅಲ್ಲ, ಇಷ್ಟು ದಿನ ಆಯ್ತು ನೀವಿಷ್ಟೆಲ್ಲ ಬೆಳೆದ ಮನಸ್ಸುಗಳು ಒಮ್ಮೆ ಆದ್ರೂ ನಿಮ್ಮ ಕಾಲೇಜಿನ ಶಾಲೆಯ ಫೀಸ್ ಅನ್ನು
ಯಾವ ಮೂಲದಿಂದ ಕಟ್ಟಿದ್ದಾರಂತ ನೀವು ಯಾವತ್ತಾದ್ರೂ ಕೇಳಿದ್ದೀರಾ? ನನ್ನ ತಂದೆ ಇವತ್ತು ಬೆಳಿಗ್ಗೆ ಬಂದು ಫೀಸ್ ಕಟ್ಟಿ ಹೋದ್ರು, ಅಲ್ಲಿಗೆ ಮುಗಿಯಿತು. ಇನ್ನು ಮುಂದಕ್ಕೆ ಈ ಸರ್ ಮೇಡಮ್ ಆಗಾಗ ನಮ್ಮ ಹತ್ರ ಕೇಳುವವರಿಲ್ಲ, ಪನಿಷ್ಮೆಂಟ್ ಇಲ್ಲ, ಹಾಲ್ ಟಿಕೆಟ್ ಕೊಡದೆ ಅಂತದೆಲ್ಲ ಆಗುದಿಲ್ಲ, ಬಿಡಿ, ಫೀಸ್ ಕಟ್ಟಿ ಆಯ್ತು. ಇಷ್ಟನ್ನು ಮಾತ್ರ ಆಲೋಚನೆ ಮಾಡಿದ್ದೇವೆ. ಆ ಹಣ ಮನೆಯವರು ತಕ್ಷಣಕ್ಕೆ ಹೇಗೆ ಹೊಂದಾಣಿಕೆ ಮಾಡಿದ್ರು? ಒಮ್ಮೆ ಕೇಳಿ ನೋಡಿದ್ರೆ ನಿಮಗೆ ನಾವು ಯಾವ ಜವಾಬ್ದಾರಿಯಿಂದ ಕಲಿಬೇಕೆಂಬುದು ಗೊತ್ತಾಗ್ತದೆ. ಒಮ್ಮೆ ಕೇಳಿ ನೋಡಿದ್ರೆ. ಹೇಗೆ ನಮ್ಮಲ್ಲೊಂದು ಮಾತಿದೆ, ಅನ್ನವನ್ನು ಅರ್ಥಾತ್ ಅಕ್ಕಿಯನ್ನು ಹೇಗೆ ಗದ್ದೆಯಲ್ಲಿ ಉಳುಮೆ ಮಾಡ್ತಾರೆ ಎಂಬುದು ಗೊತ್ತಾದ್ರೆ ಅನ್ನವನ್ನು ಬೇಯಿಸಬಾರದು, ಪೋಲು ಮಾಡಬಾರದು ಎಂಬ ಎಚ್ಚರ ಮೂಡ್ತದಂತೆ. ಹಾಗೆ ಹಣ ಯಾವ ಮೂಲದಿಂದ ಎಷ್ಟು ಕಷ್ಟದಿಂದ ಉತ್ಪತ್ತಿ ಕಾಣ್ತದೆ ಎಂಬುದು ಗೊತ್ತಾದ್ರೆ ಹಣವನ್ನು ಹೇಗೆ ವಿನಿಯೋಗಿ ಎಂಬುದು ಗೊತ್ತಾಗ್ತದೆ. ಆ ಕಾರಣದಿಂದ ಒಮ್ಮೆ ನಮ್ಮ ಮನೆಯಲ್ಲಿ ತಂದೆ ತಾಯಿಗೆ ಎಷ್ಟು ಲೋನ್ ಇದೆ, ಮನೆಯ ಲೋನ್ ಎಷ್ಟಿದೆ, ಇನ್ನು ನಿಮ್ಮ ಎಜುಕೇಶನ್ಗೋಸ್ಕರ ಮಾಡಿದ ಲೋನ್ ಎಷ್ಟಿದೆ, ಇನ್ನು ಬೇರೆ ಬೇರೆ ವ್ಯವಹಾರಗಳಿಗೋಸ್ಕರ ಅವರ ಕಷ್ಟ ನಷ್ಟ ವ್ಯವಹಾರಗಳ ಒಡಂಬಡಿಕೆ ಹೇಗೆ, ಇದನ್ನೊಮ್ಮೆ ನೀವು ಕೇಳಬೇಕು. ಬಹುತೇಕರು ಏನು ಅಂದುಕೊಳ್ತಾರಂದ್ರೆ, ಈ ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗಿಗೆ ಬಂದಾಗ, ಹೌದು ಸರ್, ನಾವು ಎಷ್ಟು ಬಾರಿ ಹೇಳಿದ್ದೇವೆ, ನಾವೆಲ್ಲ ಕಲಿಯುವಾಗ ಎಷ್ಟು ಕಷ್ಟ ಇತ್ತು, ನಾವು ನಮ್ಮ ಎಷ್ಟು ಕಷ್ಟ ಇದ್ರೂ ಕೂಡ ಅವನಿಗೆ ಕಡಿಮೆ ಮಾಡದಾಗೆ 1 ಕೇಳಿದ್ರೆ 10 ತೆಗೆದು ಕೊಡ್ತೇವೆ ಅಂತ ಹೇಳ್ತಾರೆ. ಅದೇ ಮಾಡುವ ದೊಡ್ಡ ತಪ್ಪು. ಪಾಠ ಕಲೀಲಿಕ್ಕೆ ಆಗುದಿಲ್ಲ, ಇಲ್ಲದಿರುವಾಗಲೇ ಪಾಠ ಕಲಿಯುವುದು. ಹಸಿವಿನ ಸಮಯದಲ್ಲಿ ಮಾತ್ರ ಬದುಕು ಹೆಚ್ಚು ಅರ್ಥ ಆಗ್ತದೆ. ಹಾಗಾಗಿ ಹಲವು ಕೊರತೆಗಳ ಮೂಲಕ ನಾವು ಬದುಕನ್ನು ಕಟ್ಟಿಕೊಳ್ಳುವುದು ಎಂಬುದು ತುಂಬಾ ಸಹಿ ಆಗ್ತದೆ, ಸಹಿಸಿಕೊಳ್ಳಿಕ್ಕೆ ಸಾಧ್ಯ. ನಾವು ಅನೇಕರು ನಮ್ಮ ಮನೆಯವರಿಗಿರುವ ಕಷ್ಟವನ್ನು ಒಮ್ಮೆಯೂ ಕೇಳಲೇ ಇಲ್ಲ. ಒಮ್ಮೆ ಕೇಳುವ ಪ್ರಯತ್ನವನ್ನು ಮಾಡುವ. ನಿಮ್ಗೆ ಎಷ್ಟು ಲೋನ್ ಕಟ್ತಾ ಇದ್ದೀರಿ, ಏನು ಆದಾಯ, ಎಷ್ಟು ಸಂಬಳ, ಅದು ಇದಕ್ಕೆ ಸಮದೂಗ್ತದ? ಅನೇಕರು ಕೇಳುವ ಪ್ರಯತ್ನವೇ ಮಾಡಲಿಲ್ಲ. ನಾವು ಹೇಗೆ ಅಂದ್ರೆ, ಅಮ್ಮ ಸರ್ ಇವತ್ತು 2000 ರೂಪೀಸ್ ತರ್ಲಿಕ್ಕೆ ಹೇಳಿದ್ದಾರೆ, ಅದೇನೋ ಸ್ಕೂಲಿಗೆ ಕಟ್ಲಿಕ್ಕೆ ಉಂಟಂತೆ. ಅಮ್ಮನ ಹತ್ರ ಹೇಳಿದನು, ಮೆಲ್ಲ ಅಪ್ಪನ ಹತ್ರ ಅಮ್ಮ ಹೇಳ್ತಾರೆ. ಅಪ್ಪ ಏನು ಮಾಡ್ತಾರೆ, ಮಗ ಅಥವಾ ಮಗಳ ಎದುರಿಗೆ ಬೇಡ ಚರ್ಚೆ ಅಂತ ಹೇಳೋದಕ್ಕೆ ಒಮ್ಮೆ ಇಲ್ಲಿ ಬಾ ಅಂತ ಹೇಳಿ ಆಚೆ ಕಡೆಗೆ ಕರ್ಕೊಂಡು ಹೋಗಿ, ಈ 2000 ರೂಪಾಯಿ ಹೇಗೆ ಹೇಗೆ ಎತ್ತ, ಅದು ನೀನು ಅಲ್ಲಿ ಸ್ವಸಹಾಯ ಸಂಘಕ್ಕೆ ಕಟ್ಲಿಕ್ಕೆ ಅಂತ ಇಟ್ಟಂತ 2000 ಒಮ್ಮೆ ಸದ್ಯಕ್ಕೆ ಅವಳಿಗೆ ಕೊಟ್ಟು ಬಿಡು, ನಾನು ಮತ್ತೆ ಕೊಡ್ತೇನೆ. ಈಗ ಅನೇಕ ಚರ್ಚೆ ಮಾಡ್ತಾರೆ, ನೀವು ನೋಡಿರ್ತೀರಿ. ನಾನು ಯಾವ ಹೇಳುವುದಿದೆ, ಈ ರೀತಿ ಚರ್ಚೆ ಮಾಡುವಾಗ ಮಕ್ಕಳನ್ನ ಏಕೆ ಹೊರಗೆ ನಿಲ್ಲಿಸ್ತಾರೆ? ಮಕ್ಕಳನ್ನು ಸೇರಿಸ್ಬೇಕು, ಮಕ್ಕಳ ಎದುರೇ ಚರ್ಚೆ ಮಾಡ್ಬೇಕು. ಎಲ್ಲಿಂದ ಹಣ ಬರ್ತದೆ, ಹೇಗೆ ಅಡ್ಜಸ್ಟ್ಮೆಂಟ್. ಈ ಒಂದು ಕೇಳುವ 2000 ರೂಪಾಯಿಯನ್ನು ಮನೆಯವರು ಚರ್ಚೆ ಮಾಡಿಕೊಂಡು ಮಕ್ಕಳಿಗೆ ಗೊತ್ತಾದ್ರೆ ಅವರ ಮೇಲೆ ಪರಿಣಾಮ ಬೀಳ್ತದೆ. ಅದರ ವಿನಿಯೋಗ ಹೇಗೆ ಮಾಡಬೇಕೆನ್ನುವ ಜವಾಬ್ದಾರಿ ಬರ್ತದೆ. ಒಂದು. ಎರಡನೆಯದ್ದು, ಪದೇ ಪದೇ ನಾವು ಹೇಳಿಕೊಂಡು ಬಂದದ್ದಿದೆ, ಮಧ್ಯಾಹ್ನದ ಊಟ. ನೀವು ಹಾಸ್ಟೆಲ್ ಅಲ್ಲಿ ಇರುವವರಿಗೆ ಇಲ್ಲಿ ಸಮಸ್ಯೆ ಆಗುದಿಲ್ಲ, ಆದ್ರೆ ಮನೆಗೆ ಹೋದಾಗ ಮಧ್ಯಾಹ್ನದ ಊಟ ಬೇರೆ ಬೇರೆ ಮೂಲದಲ್ಲಿ ಮನೆಯವರ ಬೇರೆ ಬೇರೆ ಕರ್ತವ್ಯದಲ್ಲಿ ನಡೀತದೆ. ರಾತ್ರಿಯ ಊಟ ಒಂದು ಸಹಭೋಜನ. ಬಹುಶಃ ನಿಮ್ಮ ಹಾಸ್ಟೆಲ್ ಊಟವು ಸಹಭೋಜನದಲ್ಲೇ ನಡೀತದೆ, ಅವರವರ ಕೋಣೆಯಲ್ಲಿ ಅಲ್ಲದೆ ಎಲ್ಲರೂ ಒಟ್ಟಾಗಿ ಊಟ ಮಾಡುದು. ಇದು ಪದ್ಧತಿ, ಭಾರತೀಯ ಪದ್ಧತಿ. ಎಲ್ಲರೂ ಜೊತೆ ಸೇರಿದಾಗಲೇ ಬಾಂಧವ್ಯಗಳು ಗಟ್ಟಿಯಾಗುವುದು. ಏನಾಗಿದೆ, ಸಣ್ಣ ಮಗ ಅಥವಾ ಮಗಳ ಮೇಲೆ ಹೆಚ್ಚು ಪ್ರೀತಿ ಎಂಬ ಕಾರಣಕ್ಕೆ ಒಂದು ಎಳ್ಳುಂಡೆಯ ಪ್ಯಾಕೆಟ್ ಅನ್ನು ತಂದು ಮಗನ ಕೈಗೆ ಕೊಟ್ಟು, ಇದು ನಿನಗೆ, ಯಾರಿಗೆ ಕೊಡಬೇಡ, ಅಮ್ಮ ಕೇಳಿದ್ರೆ ಕೊಡಬೇಡ ಅಂತ ಕೊಟ್ಟು ಬಿಡ್ತಾರೆ. ಆ ಮಗು ತಮಾಷೆಗೆಂದು ಅಣ್ಣ ಕೇಳಿದ್ರು ಕೊಡುದಿಲ್ಲ, ನನ್ನದು ನಿನಗಿಲ್ಲ ಅಂತ. ಅದರ ಬದಲು ಹಳಬರು ಮಾಡ್ತಿದ್ರು ನೋಡಿ. ನನಗೆ ನನ್ನೂರು ಕಡೆ ಎಲ್ಲ ಯಾರಾದ್ರೆ ತೀರಿಕೊಂಡು 11, 13ರ ದಿವಸ ಉತ್ತರ ಕ್ರಿಯೆ ಮಾಡ್ತಾರೆ. ಉತ್ತರ ಕ್ರಿಯೆಯಲ್ಲಿ ಭಕ್ಷ್ಯಗಳನ್ನು ಒಂದು ಕಟ್ಟು ಮಾಡಿ ಕೊಡುವ ಕ್ರಮ ಇದೆ. 3 ಭಕ್ಷ್ಯಗಳಿದ್ರೆ ಅದರಲ್ಲಿ ನಮ್ಮ ಮನೆಯಲ್ಲಿ 17 ಜನರಿಗೆ ಅದನ್ನು ಹಂಚಬೇಕು. ಆ ಪ್ಲೇಟ್ ಅಲ್ಲಿ, ಒಂದು ಅಗಾಲ ಚಪ್ಪಟೆಯಾದ ಪ್ಲೇಟ್ ಅಲ್ಲಿ ನಮ್ಮ ಅಜ್ಜಿ 17 ಜನರಿಗೆ ಒಂದೊಂದು ಕಾಳು ಲಡ್ಡು ಆಗಿ ರೀತಿಯಲ್ಲಿ ಹಂಚುತ್ತಿದ್ರು. ನಾವು ಯಾವತ್ತು ಹೀಗೆ ಇದನ್ನು ಪಡೆದುಕೊಂಡಾಗ ಅಮ್ಮನ ಪಾಲು ಕೊಡಿ, ಅಪ್ಪನಿಗೆ ಬೇಡ, ಇದು ನನಗೆ ಕಡಿಮೆ ಆಯ್ತು, ಅಪ್ಪನ ದನ ಕೊಡಿ, ಅಮ್ಮನಿಗೆ ದನ ಕೊಡಿ, ಕೇಳಿದ್ದೇ ಇಲ್ಲ, ಅವರು ಕೊಡ್ಲೇ ಇಲ್ಲ. ಈಗ ನಾವು ಪ್ರೈಮರಿ ಕ್ಲಾಸ್ ಅಲ್ಲಿ ಕಲ್ತ ಪದ್ಯ ಹೇಗಿತ್ತು, ಅಪ್ಪನಿಗೆ 5 ದೋಸೆ, ಅಮ್ಮನಿಗೆ 4 ದೋಸೆ, ಅಣ್ಣನಿಗೆ 3 ದೋಸೆ, ಅಕ್ಕನಿಗೆ 2 ದೋಸೆ, ನನಗೆ ಮಾತ್ರ 1 ದೋಸೆ, ಯಾಕೋ ಗೊತ್ತಿಲ್ಲ. ನಾನು ಕಲ್ತಿದ್ದನು ಪ್ರೈಮರಿಯಲ್ಲಿ. ಸರಿ ಉಲ್ಟ ಈಗ ಏನು, ಅಪ್ಪನಿಗೆ 1 ದೋಸೆ, ಅಮ್ಮನಿಗೆ 2 ದೋಸೆ, ಅಣ್ಣನಿಗೆ 3 ದೋಸೆ, ಅಕ್ಕನಿಗೆ 4 ದೋಸೆ, ನನಗೆ ಮಾತ್ರ 5 ದೋಸೆ.
ನಾವು ಹಂಚಿಕೊಂಡು ತಿನ್ನುವುದನ್ನು ಏಕೆ ಕಡಿಮೆ ಮಾಡ್ತಾ ಇದ್ದೇವೆ. ಆದಷ್ಟು ಪ್ರೀತಿಯನ್ನು ಹೆಚ್ಚು ವಸ್ತು ಕೊಟ್ಟಾಗ ನಾವು ಕೊಡ್ತಾ ಇದ್ದೇವೆ ಅಂತ ಮನೆಯವರು ಅಂದುಕೊಂಡಿದ್ದಾರೆ. ನಾವಾದ್ರೂ ಅಮ್ಮನ ಪ್ಲೇಟಲ್ಲಿ ಇದ್ದದ್ದನ್ನು ಅಪ್ಪನ ಪ್ಲೇಟಲ್ಲಿ ಇದ್ದದ್ದನ್ನು ಕೂಡ ಕೇಳಿಕೊಂಡು ಅದು ನನಗೆ ಸಿಗ್ಬೇಕು ಅಂತ ಬಯತೆ ಅವರು ತಿಂದಿದ್ದಾರೋ. ಅದಕ್ಕೆ ನಮ್ಮ ಧರ್ಮ ಶಿಕ್ಷಣ ತರಗತಿಯಲ್ಲಿ ಸಂಸ್ಕಾರ ಶಾಸ್ತ್ರ ಅಂತ ಒಂದು ಸಿಲೆಬಸ್ ಉಂಟು. ಅದ್ರಲ್ಲಿ ನಾವು ಯಾವತ್ತೂ ಹೇಳ್ತೇವೆ, ನೀವು ಯಾವತ್ತೂ ಪ್ರತಿ ದಿವಸ ಊಟ ಮಾಡುವಾಗ ನಿಮಗೆ ಬಡಿಸುವ ಅಮ್ಮ ಅಕ್ಕ ಇದ್ದಾರೆ ಚಿಕ್ಕಮ್ಮ, ಅವರ ಹತ್ರ ಒಮ್ಮೆ ಆದ್ರೂ ನಾವು ಕೇಳಿದೇವ ನಿಮ್ದಾಯ್ತಾ ಅಂತ, ನಿಮ್ಮ ಊಟ ಆಯ್ತಾ ಅಂತ ಕೇಳಿದೇವ? ಕೇಳಬೇಕು. ಒಮ್ಮೆ ಮನೆಯಲ್ಲಿ ಯಾವುದಾದ್ರೂ ಒಂದು ತಿನ್ನಕಾದ ಖರ್ಚು, ಅದಕ್ಕೆ ಕೊಟ್ಟ ಸಮಯ, ಅದಕ್ಕೆ ವ್ಯಯವಾದ ಶ್ರಮ, ಇದನ್ನು ನಿಮಗೆ ಮನೆಯವರು ಹೇಳಿದ್ರೆ ಅದರ ಬೆಲೆ ಗೊತ್ತಾಗ್ತದೆ. ಅದರ ಬೇಡ, ನನಗೆ ನೂಡಲ್ಸ್ ಬೇಕು, ನನಗೆ ಸ್ನಾಕ್ಸ್ ಬೇಕು, ನನಗೆ ಫ್ರೈಡ್ ರೈಸ್ ಬೇಕು, ಮನೆಯಿಂದ ಯಾವುದೋ ಒಂದು ಅಕ್ಕಿಯ ಬಹಳ ಒಳ್ಳೆಯ ದೇಶಿ ಮಾಡಿಕೊಟ್ಟಾಗ ನಾವು ಅದನ್ನು ನಿರಾಕರಿಸಿ ಇದನ್ನು ಬಯಸಿದವರು. ಏಕೆ? ಅದರ ಶ್ರಮವನ್ನು ನಾವು ನೋಡಿರುವುದಿಲ್ಲ. ನೋಡಿ, ಈ ಶ್ರಮವನ್ನು ಕಾಣಬೇಕಂತ ಹೇಳುದು. ಅಡುಗೆ ಕೋಣೆ ಒಳಗೂ ಜಗತ್ತಿದೆ. ಇದು ನಾಗರಿಕ ಶಿಷ್ಟಾಚಾರ ಮನೆಯಲ್ಲಿ.